ದೇವರು ಇಲ್ಲಿ ಜಲಕ ಮಾಡುವಾಗ ನಮಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಬರಬೇಕು, ಅದು ನಮ್ಮ ಕನಸು. ನಿಮಗೆ ತಡೆಗೋಡೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದದ್ದಲ್ಲ. ನಡತೊಂದು ಬರ್ಪಣಕ್ಲು ಮಾತ್ರ ಮಾತೆಲ್ಲ ಬತ್ತದು ತುಂಬು ಉಂತುದು ಅಲ್ಲಿ ನಮ್ಮ ಪ್ರಚಾರ ಮಲ್ಪೋಡು. ರೀತಿಯ ಒಂದು ಆಚಾರ ವಿಚಾರಗಳು ಹಿಂದಿಂದ ಬಂದದ್ದು ಎಲ್ಲಿಯೂ ಇಲ್ಲ. ಡ್ಯಾಮ್ ಮಾಡಿ ತಲೆಯಿಂದಲೇ ಡ್ಯಾಮ್ ಮಾಡಿ ನೀರು ನಿಲ್ಲುವಾಗೆ ಮಾಡಬೇಕು. ಎಲ್ಲ ತೆಗಿಬೇಕು, ಅದೆಲ್ಲ ದೊಡ್ಡ ಸಂಗತಿ ಅಲ್ಲ. ಪೈಪ್ ಗೀಪ್ ಎಲ್ಲ ತೆಗೆದು ಆ ಕಡೆ ಅವರು ಬೇಕಾದಲ್ಲಿ ಹಾಕಬೇಕು, ನಮ್ಮ ಜಾಗ ಬಿಟ್ಟು. ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ದೇವರ ಜೊತೆ ನಾವು ಜಲಕ ಮಾಡುವಂಥದ್ದು. ಭಕ್ತಾದಿಗಳು 1,00,000 ಜನ ಬಂದು ಆ ದೇವರ ಜೊತೆಯಲ್ಲಿ ಆ ಪುಣ್ಯ ಸ್ನಾನವನ್ನು ಇಲ್ಲಿ ಮಾಡಬೇಕು. apa konten ini pun ada. Itu ni di picu. Dah ada baru jadi na. Ane ada balik. Ini ni bati. Itu terus berapa persen? Kita. Kata balik. కట్టబడదు నీరు ఎక్కువ ఇంచా కట్టాడున్నాయి కావాలి ఉంటుంది ఆ కావాల నీరుని ఈ కావాలి కట్టాడు ದೇವರು ಇಲ್ಲಿ ಜಲಕ ಮಾಡುವಾಗ ನಮಗೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲಿ ಬರಬೇಕು, ಅದು ನಮ್ಮ ಕನಸು. ನಿಮಗೆ ತಡೆಗೋಡೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದದ್ದಲ್ಲ. ದೇವರು ಬರುವಾಗ ಇಲ್ಲಿ ಇಡೀ ನಮ್ಮ ಪುತ್ತೂರು, ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರ ಜನ ಇಲ್ಲಿ ಬಂದು ದೇವರೊಟ್ಟಿಗೆ ಸ್ನಾನ ಮಾಡಬೇಕು, ಅದು ನಮ್ಮ ಕಲ್ಪನೆ. ಇವತ್ತು ಪ್ರಯಾಗಿಗೆ ಹೋಗ್ತಾರೆ ಸ್ನಾನ ಮಾಡಲಿಕ್ಕೆ, ಎಡೆಗೆ ಬಿಹಾರ್ಗೆ ಒಡೆ ಉತ್ತರ ಪ್ರದೇಶ ಹೋಗ್ಬೋದು, ನಿಯರ್ ಬೋಪೇರು ಮಾಲಿಂಗೇಶ್ವರ ಮುಲ್ಪ ಸ್ನಾನ ಮಲ್ಪನಾಗ ಮಾತೆಲ್ಲ ಸ್ನಾನ ಮಲ್ಪೋಡು. ನಡತೊಂದು ಬರ್ಪಣಕ್ಲು ಮಾತ್ರ ಮಾತೆಲ್ಲ ಬತ್ತದು ತುಂಬು ಉಂತುದು ಅಲ್ಲಿ ನಮ್ಮ ಪ್ರಚಾರ ಮಲ್ಪೋಡು. ಅನ್ನ ಒಟ್ಟಿಗೆ ಜನ ಬರೋಡು ಅಂಚೆ ಮೂಳು ಒಂಜಿ 25-30 ಸಾವಿರ ಜನ ಬರ್ತನ ಆ ರೀತಿ ಸ್ನಾನ ಮಲ್ಪೊಲಿ ಬರೋಡು ಮಲ್ಪಡತ್ತೆ. ಬರ್ಪಣೆ ತುಂಬ ಅರೇಂಜ್ಮೆಂಟ್ ಮಲ್ಪಡತ್ತಾ, ಪಾರ್ಕಿಂಗ್ ಉಂತ್ಯಾರ ಗಾಡಿ ಬರ್ರೆ ಡ್ರೆಸ್ ಚೇಂಜ್ ಮಲ್ಪಾರ ಒಂದು ಪೂರ ಜಾಗ ಯಾವಡು ಆ ರೀತಿ ಮಲ್ಪ ಒಂದು ಮಲ್ಲ ಓಲ್ಲ. ಈ ರೀತಿದ ಒಂದು ಇಜ್ಜಿ ಯಾವ ಈ ರೀತಿಯ ಒಂದು ಆಚಾರ ವಿಚಾರಗಳು ಹಿಂದಿಂದ ಬಂದದ್ದು ಎಲ್ಲಿಯೂ ಇಲ್ಲ. ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾತ್ರ ದೇವರು ಇಷ್ಟು ದೂರ ನಡ್ಕೊಂಡು ಬರೋದು, ಅವ್ರ ಜೊತೆ ಜನ ಬರೋದು. ಕೆಲವರಿಗೆ ಜನ ಬರಲಿಕ್ಕೆ ಆಗುದಿಲ್ಲ, ಅವರು ಮುಂದೆ ಬಂದು ನಿಂತು ಆ ದೇವರು ಸ್ನಾನ ಮಾಡುವ ಸಮಯದಲ್ಲಿ ಸ್ನಾನ ಮಾಡಲಿಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಬೇಕಲ್ಲ. ಈಗ 10-15 ಸಾವಿರ ಜನ ಇದಕ್ಕೆ ಇಲ್ದ್ರೆ ಯಾವ ರೀತಿ ಸ್ನಾನ ಮಾಡ್ಬೋದು ಅದಕ್ಕೆ ಹೇಳಿ. ನಿಮಗೆ ತಡೆಗೋಡೆ ಮತ್ತೆ ಮಾಡ ಈಗ 15 ಸಾವಿರ ಅದೇ ಅಲ್ಲಿ ಹೇಗೆ ಮಾಡೋದು? ಈಗ ದೇವರಲ್ಲಿ ಹೇಗೆ ಇಲ್ಲಿ ಆಣೆಕಟ್ಟ ಕಟ್ಟಬೇಕು, ಅದೇ ಹೇಳಿ ನಾನು. ಇಲ್ಲಿ ಡ್ಯಾಮ್ ಮಾಡಬೇಕು, ಇಲ್ಲಿ ಡ್ಯಾಮ್ ಮಾಡಬೇಕು, ಚಿಕ್ಕದು ಡ್ಯಾಮ್ ಮಾಡಿ ತಲೆಯಿಂದಲೇ ಡ್ಯಾಮ್ ಮಾಡಿ ಇಲ್ಲಿ ನೀರು ನಿಲ್ಲುವಾಗೆ ಮಾಡಬೇಕು. ನೀರು ನಿಲ್ಲಿದ ಮೇಲೆ ಒಳ್ಳೆಯ ಜಾಗವನ್ನು ಮಾಡಬೇಕು. ಆನಂತರ ಇಲ್ಲಿ ಬೇಕಾಗುವಂಥದ್ದು ಟಾಯ್ಲೆಟ್ಸ್ಗಳು, ವಾಶ್ರೂಮು, ಬಂದು ನಿಲ್ಲಲಿಕ್ಕೆ ಶೆಲ್ಟರು ಎಲ್ಲ ಮಾಡಿ ಇದನ್ನು ದೊಡ್ಡ ಒಂದು ಪ್ರವಾಸಿ ಸ್ಥಾನವನ್ನಾಗಿ ಮಾಡಬೇಕು. ಅದು ಕಲ್ಪನೆ. ಇದನ್ನೆಲ್ಲ ತೆಗಿಬೋದಲ್ಲ, ಇದೆಲ್ಲ ದೊಡ್ಡ ಸಂಗತಿ ಅಲ್ಲ. ಇದೆಲ್ಲ ಇದರ ಮೇಲೆಲ್ಲ ಹೇಗೆ ಮಾಡ್ತಾರೆ ಇದನ್ನೆಲ್ಲ? ಅದನ್ನು ತೆಗಿಲಿಲ್ಲ ಕಳೆದ ಸಾರಿ. ಅದನ್ನೇ ನಾನು ಈಗ ಹೇಳಿದೆ, ಅದನ್ನು ತೆಗಿಲಿಕ್ಕೆ ಇಟಾಚಿ ಹೋಯ್ತು, ಅಲ್ಲಿ ಪೈಪ್ ಎಲ್ಲ ಹಾಕಿದ್ದಾರೆ. ಈಗಲ್ಲ ಹಾಗೆ ತೆಗಿಬೋದು. ಯಾವುದು ಪೈಪು? ಯಾವ ಪೈಪು? ತೆಗಿಬೇಕು, ಅದೆಲ್ಲ ತೆಗಿಬೇಕು. ಅದೆಲ್ಲ ದೊಡ್ಡ ಸಂಗತಿ ಅಲ್ಲ. ಪೈಪ್ ಗೀಪ್ ಎಲ್ಲ ತೆಗೆಯೋದು, ತೋಟಕ್ಕೆಲ್ಲ ತೆಗೆದು ಆ ಕಡೆ ಅವರು ಬೇಕಾದಲ್ಲಿ ಹಾಕಬೇಕು, ನಮ್ಮ ಜಾಗ ಬಿಟ್ಟು. ಮತ್ತೆ ಇಲ್ಲಿ ಬರೋ ರಸ್ತೆಯನ್ನು ಸರಿ ಆಗಬೇಕು. ಆ ರಸ್ತೆ ಎಲ್ಲ ಆಗಲಾಗಬೇಕು. 10-20 ಫುಟ್ ಆಗಬೇಕು. 15 ಕೋಟಿ ನೀವು ಇಟ್ಟು ಅಲ್ಲಿ 15 ಲಕ್ಷ 15 ಲಕ್ಷ ಹಣೆ ಕಾಂಕ್ರೀಟ್ 5 ಲಕ್ಷ ಒಟ್ಟು 20 ಲಕ್ಷ ಟೋಟಲ್ 20 ಲಕ್ಷ ಆಗಿದೆ. ಈಗ ಅದು ಜರ್ದು ಬಿದ್ದದ? ಅದು ಬಿದ್ದದ್ದು. ಆ ಕಡೆ ಅವರು ಎಲ್ಲಿಂದ ಬರುದು? ಆ ಕಡೆ ಮನೆ ಆಚೆಯಿಂದೆಲ್ಲ ಇದು ಬರ್ತಾರೆ. ಅಂದ್ರೆ ನಮ್ಮ ಪಶುಸಂಗೋಪನಾ ಇಲಾಖೆ. ಈಗ ನಾವು ಇಲ್ಲೆಲ್ಲಿಯೂ ಡ್ಯಾಮ್ ಇಲ್ಲ, ದಾಟ್ಲಿಕ್ಕೆ ಎಲ್ಲಿಯೂ ಇಲ್ಲ. ಹಿರೇಬಂಡಾಣಿ ನಾವೀಗ ಬೆಳ್ಳಿಪಾಡಿಯಲ್ಲಿ ಬಂತು, ಈಗ ಅಲ್ಲಿ ಒಂದು ಡ್ಯಾಮ್ ಬರ್ತದಲ್ಲ, ಈಗ ಅದು ನೀರು ಉಳ್ಳವರೆಗೆ ನಿಲ್ತದಾ? ಕಟಾರದಲ್ಲಾದ್ರೆ ಇಲ್ಲ ಇಲ್ಲ
ಅದು ಕೆಳಗೆ 5 ಕಿಲೋಮೀಟರ್. ಎಷ್ಟು 9 ಕಿಲೋಮೀಟರ್ ನಿಲ್ತದೆ. ಕಟಾರ ಆದರೆ 8ರಿಂದ 9 5 ಕಿಲೋಮೀಟರ್ ಕಿಲೋಮೀಟರ್ ಎಲ್ಲಿ ನಿಲ್ತದೆ ಹಾಗಾದ್ರೆ? ಅದೇ ಸುಲೈಮಣ್ಣ ಅక్కడ ಮಾರ್ಕ ಒಂಜಿ ಮಂಜಾಲ ಮಾರ್ಕೋಡೊಂದು ಹೋಗ್ತೀರ ಆ ಮಾರ್ಕುಗಳುಂಡು ಅಕ್ಲ ಪೂರ ಮಾರ್ಕೋಡೊಂದು ಹೋಗ್ತೀರಿ ಇದು ಕಟ್ಟಡದ ಹತ್ತು ಅವು ಆನಾಟದಲ್ಲಿ ಅಕ್ಲ ಪೂರ ಮೂಳೆ ಸೈಡ್ ಉಂಡು. ನೀರು ಇರ್ತದಾಗ ಪಾರ್ಕಿಂಗ್ ಜಾಗ ಕಮ್ಮಿ ಆಗ್ತದೆ ಅಷ್ಟೇ. ಇನ್ನು ನೀರು ಇರ್ಕೊಂಡ ಜಾಗ ನೀರಿನ ಲೆವೆಲ್ ಅವು ಎಟ್ಟೆ ಅಂದ್ರೆ ಯಾವುದು ಅಲ್ಲಿ ಆ ಮಣ್ಣು ಹೋಗಿದೆಲ್ಲ ಅಲ್ಲಿಂದ ಅಲ್ಲಿಗೆ ಇದು ಮಾಡಬೇಕು. ಅದು ಮಾಡ್ತಾರೆ, ಅದು ಮಾಡ್ಬೋದು, ಅದೇನು ದೊಡ್ಡ ಸಂಗತಿ ಅಲ್ಲ. ಡ್ಯಾಮ್ ಮಾಡಿದರೆ ಅವರು ಮುಲ್ಪತ್ತು ತಿರ್ತುಂಡತ ಈ ಮಾರ್ಗ ದೇವಸ್ಥಾನ ತೈಟ್ ಪೋಯಿನವು ಪಯಕ್ಕುಡೆ ಅಲ್ಲಿ ಇರ್ಕಸುದೆ ಅಲ್ಲ ಆಂಡ ಎಂಕ್ಲೆ ಬೀರಂಗಿಲು ಬಾರಿ ಅಡ್ಡ ಉಪಕಾರ ಆಪುಂಡು. ಕಡಬಾಗ ಪೂರ ಬೇರೆ ಬೇರೆ ಕಡಬ ಬೇರ ಕೋಯಿಲ ಮುಲ್ಲ ಬಾರ ವಿಷಯ ಮೂಳೆ ಪೂರಣ ನಿಂದು ದೂಡದು ಅಲ್ಪ ತೂಗುಸ ಡ್ಯಾಮ್ ಮಲ್ತನ ಅನ್ನತಿ ಕಿಂಡಿಯಾನೆ ಕಟ್ಟು ಅವಲವು ಕಿಂಡಿ ಆನೆಗಟ್ಟು ಮಲ್ತನ ಅಡ್ಡೆಗಳ ಅಡ್ಡೆಗಳ ಎಂಕಿ ಇನಿ ಬರ್ಪಣ ಕೊದ್ದು ಜನ ಅಂತ ಇತ್ತೆ ಎಂಕ್ಲೆಗಳು ಅಂತಿದ್ದೇನೆ ಎಂಕ್ಲೆಗೆ ಥ್ರೆಡ್ ಉಂಟು. ಏನು ಎಪ್ಪೋಡು ಇಂಜಿ ಆಲೋಚನೆ ಮಲ್ತೊಂದುಲ್ಲೆ ಬರಡು ಹೊರ ತೂಡುದೇನು ವ್ಯವಸ್ಥೆ ಮಲ್ಪೊಡು ಅದಾಲ ಒಂಜಿ ಇದು ಪೂರ ಭಾರಿ ವಿಶೇಷತೆ ಅದು. ನಮ್ಮ ಬೋಡಾಪುನಂಚಿನ ವ್ಯವಸ್ಥೆನ ಮಲ್ತೊಂಡ ಜನಕ್ಕುಲ್ಲ ಬರ್ಪೆ ಜನಕ್ಕೂ ಬರ್ತಾರೆ ದೇವರ ನೋಟು ಬತ್ತದೊಂಜಿ ಜಲಕ ಮಲ್ಪನೆ ಬಂಡ ಒಂದು ವಿಶೇಷತೆ ಈರ ಇನ್ನು ಒಂತೆ ಒಂಜಿ 6 ಜನ ದುಂಬು ನಮ್ಮ ಜನಕ್ಕುಲಿಗೆ ತೆರಿಪಾಯಂಡ ಇಂಚಿನ ವ್ಯವಸ್ಥೆ ಉಂಡು ತೆಲ್ಲದಕ್ಲೆ ಪ್ರಾಯದಕ್ಲೆ ನಡಪೆರ ಅಪ್ಪಜಿ ನಡಪೆರ ದುಂಬು ಹೊತ್ತು ಉಂತೊಂಡು ಅನ್ನತ್ತ ಆ ಟೈಮ್ ಕಾಣಕ ಪುಲ್ಯ ಕೇಳಿ ಕಾಣಕ ಪುಲ್ಯ ಕೆಳಗಡೆ ಎತ್ಯಾರ ನಾನತ್ತ ಅಲ್ಲಿ ಪಡ್ತಿದ್ರೆ ನಡತೊಂದೇ ಬರೋದು ಅಲ್ಲಜ್ಜಿ ಅಂದ್ 6 ಗಂಟೆನಾಗ ಬತ್ತು ಉಂದೊಂಡೇರ್ನ ಜಲಕ ಮಲ್ಪನವರ ಮಾತೆರ್ಲ ಒಂಜಿ ಇರ ಒಂಜಿ 50,000 ಜನದಕ್ಕೆ ಇದಕ್ಕೆ ಜತ್ತೆರ್ನ ಎಂಚೆ ಇಪ್ಪು ಅನ್ನ ಪೊರ್ಲು ಎಂಚೆ ಇಪ್ಪು ಅಯ್ನ ರೀತಿಗಳೇ ನೀರು ಗುಣ ಬರಪಣ ಮುಳ್ಪಾಡ್ತೇನೆ ನೆಟ್ಟು ಹೋಗ್ಲಿ ಇಂದಿಗಾನ ಕಟ್ಟು ಅಂಡ ಮಾಂತೆಗಳಂಡ ಕೃಷಿಕಲ ಮಾಂತೆಗಳಂಡ ಸರ್ ಒಂಜಿ ಮುಲ್ಪಾಡ್ದ ವಿಷ್ಣುಮೂರ್ತಿ ದೇವಸ್ಥಾನ ಮುಲ್ಪಾಡ್ದ ಅರ್ಧ ಕಿಲೋಮೀಟರ್ ದೂರ ಜನಕ್ಕೆ ಒಂದು ದೇವಸ್ಥಾನಕ್ಕೂ ನೀರು ಕೊಡೋದು ಅಭಿಷೇಕ ಓ ಆ ತೀರ್ಥಕಾಯ ಅಲ್ಪ ಸುಳಿತ ಅಲ್ಪಡ್ದೆ ಕೊಂಡೋಡು ಇದಾವು ಬಾರಿ ಸಾದಿ ಮಾತ ಬಾರಿ ರೋಡ್ ಒಂಜಿ ಎಡ್ಡೆ ಮಲ್ಪೋಡು ಒಂಜಿ ರೋಡ್ಲ ಎಡ್ಡವಡು ಆಡೆ ಪೋಡ ಬರಿಯ ಬರಿಯ ರೋಡ್ ಉಂಟು ಈ ರೋಡಿಗೆ ಕನೆಕ್ಷನ್ ಪೂಜಾ ಬರೀನೆ ರೋಡ್ ಅಗೆಲ್ಲ ಅವಡು ಈ ರೋಡ್ ಬಿಟ್ಟ ಅವಡೆ. ಪುತ್ತೂರು ಮಾಲಿಂಗೇಶ್ವರ ದೇವರು ಪ್ರತಿ ವರ್ಷ ಜಾತ್ರೆಯ ಸಮಯದಲ್ಲಿ ವೀರಮಂಗಲಕ್ಕೆ ಜಲಕಕ್ಕಾಗಿ ಬರ್ತಾರೆ. ಇದು ಭಾರಿ ವರ್ಷದ ಇತಿಹಾಸ ಇರುವಂಥ ಒಂದು ದೇವಸ್ಥಾನ. ಈ ರೀತಿಯ ಆಚಾರ ವಿಚಾರಗಳಿರುವಂಥದ್ದು ಅಂದರೆ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರಾ ಸಮಯದಲ್ಲಿ ಆಗುವಂಥ ಪ್ರತಿಯೊಂದು ದಿವಸದ ಕಾರ್ಯಕ್ರಮಗಳಿಗೂ ಕೂಡ ಒಂದು ವಿಶೇಷತೆ ಇದೆ. ನಾವು ಅದನ್ನು ಹತ್ತಿರದಿಂದ ನೋಡಿದರೆ, ಒಂದು ವರ್ಷ ಜಾತ್ರೆಯನ್ನು ಹತ್ತಿರದಿಂದ ನೋಡಿದವರು ಖಂಡಿತ ಪ್ರತಿ ವರ್ಷದ ಆ ಜಾತ್ರೆಯನ್ನು ನೋಡಲಿಕ್ಕೆ ಬರುವಂಥದ್ದು. ಪ್ರತಿ ವರ್ಷ ಜನರ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಒಂದು ದಿವಸದ ಜಾತ್ರೆಯಲ್ಲಿ ಒಂದೊಂದು ರೀತಿಯ ವಿಶೇಷತೆಗಳಿದೆ. ನೀವು ಬಲ್ನಾಡು ಉಳ್ಳಾಲ್ತಿ ಬರುವಂಥದ್ದು, ಆ ಉಳ್ಳಾಲ್ತಿಯನ್ನು ಸ್ವೀಕಾರ ಮಾಡುವಂಥದ್ದು ದೇವಸ್ಥಾನದಲ್ಲಿ ಮಹಾಲಿಂಗೇಶ್ವರ ದೇವರು. ಆನಂತರ 2 ದಿವಸ ಇಲ್ಲಿ ಉಳ್ಳಾಲ್ತಿ ಇದ್ದು ಆನಂತರ ವಾಪಸ್ ಕಳಿಸುವಂಥದ್ದು. ಪೇಟೆಗೆ ಬೀದಿ ಸವಾರಿ ಹೋಗುವಂಥದ್ದು, ಪೇಟೆ ಸವಾರಿ ಹೋಗುವಂಥದ್ದು. ಆನಂತರ ಒಂದು ದಿವಸ ವೀರಮಂಗಲಕ್ಕೆ ಸ್ನಾನಕ್ಕೆ ಬರುವಂಥದ್ದು. ಅದರ ಜೊತೆ ಸುಮಾರು 10-15 ಸಾವಿರ ಜನ ನಡ್ಕೊಂಡು ಬರುವಂಥದ್ದು. ಜಲಕ ಮಾಡಿ ಪುನಃ ದೇವರು ವಾಪಸ್ ಹೋಗುವಂಥ ರೀತಿಗಳನ್ನೆಲ್ಲ ನೋಡಿದರೆ ಇದೊಂದು ವಿಶೇಷ ರೀತಿಯಂತವಾಗಿರುವಂಥ ಒಂದು ಜಾತ್ರೋತ್ಸವ. ಅದರಲ್ಲೂ ಕೂಡ ದೇವರು ಜಲಕಕ್ಕೇನು ಬರ್ತಾರೆ ಆಗ ಸುಮಾರು 15,000 ಜನ ಬರ್ತಾರೆ. ಇನ್ನಷ್ಟು ಜನರಿಗೆ ಬರಲಿಕ್ಕೆ ಅವಕಾಶಗಳು ಕಡಿಮೆ ಇದೆ. ಅದಕ್ಕೆ ಯಾವ ರೀತಿ ಇವತ್ತು ನಾವು ಪ್ರಯಾಗಕ್ಕೆ ಹೋಗ್ತೀವಿ ಜಲಕ ಮಾಡಲಿಕ್ಕೆ, ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ ದೇವರ ಜೊತೆ ನಾವು ಜಲಕ ಮಾಡುವಂಥದ್ದು ಭಕ್ತಾದಿಗಳು. ಇದಕ್ಕೆ ವಿಶೇಷ ರೀತಿಯ ಕಲ್ಪನೆಯನ್ನು ಕೊಡಬೇಕು. ಇಲ್ಲಿ ಬೇಕಾಗುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಇಡೀ 10,000 ಜನ ಅಲ್ಲ, 1,00,000 ಜನ ಬಂದು ಆ ದೇವರ ಜೊತೆಯಲ್ಲಿ ಆ ಪುಣ್ಯ ಸ್ನಾನವನ್ನು ಇಲ್ಲಿ ಮಾಡಬೇಕು. ಜೊತೆಯಲ್ಲಿ ಇದು ಎಲ್ರಿಗೂ ಗೊತ್ತಾಗಬೇಕು. ಆ 1,00,000 ಜನ ಬರುವ ಮೊದಲು ನಾವು ಅದಕ್ಕೆ ಬೇಕಾಗುವಂಥ ತಯಾರಿಗಳನ್ನು ಮಾಡಬೇಕು. ಅದು ಅವರಿಗೆ ಸ್ನಾನ ಮಾಡಲಿಕ್ಕೆ ಬೇಕಾಗುವಂಥ ನೀರಿನ ವ್ಯವಸ್ಥೆ ಆಗಬೇಕು. ಇಲ್ಲಿ ಅವರಿಗೆ ನಿಲ್ಲಲಿಕ್ಕೆ ವ್ಯವಸ್ಥೆ, ಬಟ್ಟೆ ಚೇಂಜ್ ಮಾಡಲಿಕ್ಕೆ, ಮಹಿಳೆಯರಿಗೆ ಬೇಕಾಗುವಂಥ ಸ್ವಚ್ಛತೆಗೆ ಬೇಕಾಗುವಂಥ ಟಾಯ್ಲೆಟ್ಗಳು ಬೇಕು. ಇದನ್ನೆಲ್ಲ ಯಾವ ರೀತಿ ಮಾಡ್ಬೋದು ಅಂತ ನಾವು ಮತ್ತು ನಮ್ಮ
ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಸಮಿತಿಯವರು, ಈ ಊರಿನ ಗ್ರಾಮಸ್ಥರು ಎಲ್ಲ ಬಂದಿದ್ದೇವೆ. ಒಂದು ರೀತಿ ಯಾವ ರೀತಿ ಇದಕ್ಕೆ ಒಂದು ರೂಪುರೇಖೆಯನ್ನು ಕೊಡ್ಬೋದು ಮುಂದಿನ ದಿವಸಗಳಲ್ಲಿ. ಇದನ್ನು ಅತ್ಯಂತ ಒಂದು ಪ್ರಸಿದ್ಧ ಕ್ಷೇತ್ರವನ್ನಾಗಿ ಮಾಡಬೇಕು, ಜನಗಳು ಕೂಡ ಇಲ್ಲಿ ಭೇಟಿ ಕೊಡುವಂಥದ್ದಾಗಬೇಕು. ದೇವರ ಜೊತೆ ಸ್ನಾನ ಮಾಡುವುದಂತ ಹೇಳಿದ್ರೆ ಅತ್ಯಂತ ಪ್ರಾಮುಖ್ಯವಾದ್ದು. ಅದಕ್ಕಾಗಿ ಅದರ ವ್ಯವಸ್ಥೆಯನ್ನು ಎಲ್ರಿಗೂ ಮಾಡಿಕೊಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಪರಿಕಲ್ಪನೆಗಳನ್ನು ಇಟ್ಕೊಂಡು ನಾವು ಇವತ್ತು ಬಂದಿದ್ದೇವೆ. ಒಂದಷ್ಟು ಚರ್ಚೆಗಳಾಗಿದೆ. ಮುಂದಿನ ದಿವಸಗಳಲ್ಲಿ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡು ಬಂದು ಯಾವ ರೀತಿ ಇದನ್ನು ಅಭಿವೃದ್ಧಿಪಡಿಸಬೇಕು, ಹಂತ ಹಂತವಾಗಿ ಇದನ್ನು ಅಭಿವೃದ್ಧಿ ಮಾಡುವಂಥ ಕೆಲಸ. ಜೊತೆಯಲ್ಲಿ ದೇವರ ಈ ಜಾತ್ರಾ ಸಮಯದಲ್ಲಿ ಅವರ ಜಲಕಕ್ಕೆ ಬರುವ ದಿನವನ್ನು ಎಲ್ರಿಗೂ ತಿಳಿಸಿ ಅವರಿಗೆ ವ್ಯವಸ್ಥೆಯನ್ನು ಕಲ್ಪಿಸಿ, ಯುವಕರು ಕೂಡ ಎಲ್ಲ ಕುಟುಂಬ ಸಮೇತರಾಗಿ ಬಂದು ಆ ದೇವರ ಜೊತೆಯಲ್ಲಿ ಸ್ನಾನವನ್ನು ಮಾಡುವಂಥ ವ್ಯವಸ್ಥೆಗೆ ನಾವು ಕೈ ಜೋಡಿಸುವ ರೀತಿಯಲ್ಲಿ ಯಾವ ರೀತಿ ವ್ಯವಸ್ಥೆಗಳನ್ನು ಮಾಡಬೇಕು ಅದನ್ನು ಮಾಡುವಂಥ ವ್ಯವಸ್ಥೆಗೆ ಮುಂದಿನ ದಿವಸಗಳಲ್ಲಿ ತಯಾರಿಯನ್ನು ಮಾಡ್ತೇವೆ. ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಸರ್ಕಾರದ ಜೊತೆ ಚರ್ಚೆ ಮಾಡಿ, ಇದಕ್ಕೆ ನೀರು ನಿಲ್ಲುವಂಥ ವ್ಯವಸ್ಥೆ ಎಲ್ಲ ವಿಚಾರದಲ್ಲೂ ಮುಂದಿನ ದಿವಸದಲ್ಲಿ ಇದನ್ನು ಪುಣ್ಯ ಕ್ಷೇತ್ರವನ್ನಾಗಿ ಮಾಡುವಂಥ ಪರಿಕಲ್ಪನೆ ಇದೆ. ಅದಕ್ಕೆ ಮುಂದಿನ ದಿವಸದಲ್ಲಿ ಕೆಲಸವನ್ನು ಮಾಡ್ತೇವೆ. ಆಟ ಆಡಿಸೋದು ಮಾತ್ರ ಅಲ್ಲ, ಅವನ ಸರ್ಕಾರವನ್ನ ಅಲ್ಲಾಡಿಸ್ಬೇಕು. ನೀವು ಬಹಳ ತಿಳ್ಕೊಂಡಿದ್ದೀರಿ. ಆಟ ಶುರುವಾಗಿದ್ದು ನಿಮ್ಮಿಂದ, ಮುಕ್ತಾಯ ನಮ್ಮಿಂದ. ಆಟ ಗೆಲ್ಲೋದು ನಿಮ್ ಸುಳ್ಳಿಂದಲ್ಲ, ನಮ್ ಸತ್ಯದಿಂದ. ಹಳೆ ಬೀಡು ಅಲ್ಲ, ಹಳೆ ಬೀಡು. ನೀವು ನಗಡೋರಲ್ಲಂತ ಬಾರಿ ಹುಷಾರಿನವರ. ಅಧ್ಯಕ್ಷರ ವೆಲ್ಕಮ್ಗೆ ಯಾರಿಲ್ಲ. ನೀಲಿ ಬಣ್ಣದ ಕವರು ಶಾಲೆಯ ಗೇಟಿನ ಹತ್ರ ಕೊಟ್ಟದ್ದು. ಅದು ನಿನ್ನತ್ರ ಸ್ವಲ್ಪ ಮಾತಾಡ್ಲಿಕ್ಕಿತ್ತ, ಇದ್ರಲ್ಲೆಲ್ಲ ಬರ್ದಿದ್ದೇನೆ. ವಾಕ್ಯಗಳು ತಪ್ಪಾಗಿದ್ರು ವ್ಯಾಖ್ಯಾನ ಸರಿಯಾಗಿದೆ, ಅಕ್ಷರಗಳು ತಪ್ಪಾಗಿದ್ರು ಉದ್ದೇಶ ಸರಿಯಾಗಿದೆ. ಸರಿ ಬೈರಿ ಸರ್. ಹೇಗಿತ್ತು? ಒಳ್ಳೇದಿತ್ತು, ಸ್ವಲ್ಪ ಹುಳಿತಾ